ಭಕ್ತಿಗೀತೆಯ ಹಾಡಿನ ಆಲ್ಬಮನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ಮತ್ತು ಅದರ ಎಲ್ಲ ಏನು ಆ ಒಂದು ಆಲ್ಬಮ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿದವರು, ಸಾಹಿತ್ಯ ಬರೆದವರು, ಸಂಗೀತ ನಿರ್ದೇಶಕರು, ಹಾಡಿದವರೆಲ್ಲರೂ ನಮ್ಮ ಜೊತೆಗಿದ್ದಾರೆ. ವಿಚಾರವಾಗಿ ಅವರೆಲ್ಲ ಮಾತಾಡ್ತಾರೆ, ಹಾಡನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ನಾನು ಒಬ್ಬೊಬ್ಬರನ್ನೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳನ್ನು ಇಲ್ಲಿ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಾಗರಾಜ್ ಕಾರ್ವಿಯವರು, ಶ್ರೀಕಾಂತ್ ಬೈಂದೂರವರು, ಯಶು ಸ್ನೇಹಗಿರಿ ಅವರು ಮತ್ತು ಕವನ ಶ್ರೀಕಾಂತ್ 3 ಮಂದಿ ಇದ್ದಾರೆ. 4 ಮಂದಿ ಇದ್ದಾರೆ. 4 ಮಂದಿನ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾಗರಾಜ್ ಕಾರ್ವಿಯವರು ಅವರು ಸಾಹಿತಿಗಳು, ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ, ಬಂಟ್ವಾಳ ತಾಲೂಕಿನ. ಈ ಹಿಂದೆ ಕೂಡ ನೋಡಿದ್ದೀರಿ, ನಮ್ಮ V4 ವಾಹಿನಿಯಲ್ಲಿ ಸ್ಟುಡಿಯೋದಲ್ಲಿ ಬಂದಿದ್ದರು. ಅವತ್ತು ಬಂದದ್ದು ಅವರು ವಿಶಿಷ್ಟವಾದಂಥ ಒಂದು ಸಾಧನೆಗಾಗಿ ಅವರು ಅರಬ್ಬಿ ಸಮುದ್ರದಲ್ಲಿ ಸುಮಾರು 1 ಕಿಲೋಮೀಟರ್ನಷ್ಟು ಪದ್ಮಾಸನ ಕೈ ಮತ್ತು ಕಾಲುಗಳನ್ನು ಸರಪಳಿಯಲ್ಲಿಂದ ಬಿಗಿದು ಒಂದು ಈಜಿನ ಒಂದು ಏನು ಸಾಧನೆ ಮಾಡಿದರು. ಅದು ರೆಕಾರ್ಡ್ ಆಗಿತ್ತು ಅಲ್ಲ ಸರ್? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಾರ್ಡ್ ಆದಂಥ ಒಂದು ಸಾಧನೆ. ಆ ಸಂದರ್ಭದಲ್ಲಿ ಕೂಡ ಅವರು ನಮ್ಮ ಜೊತೆಗೆ ಭಾಗಿಯಾಗಿದ್ದರು. ಶಿಕ್ಷಕರು ಮತ್ತು ಪ್ರವೃತ್ತಿಯಲ್ಲಿ ಸಾಹಿತಿಗಳು ಮತ್ತು ಬೇರೆ ಬೇರೆ ಸೃಜನಶೀಲ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವರು. ಇವತ್ತಿನ ಈ ಒಂದು ಗಣನಾಥ ಈ ಒಂದು ಆಲ್ಬಮ್ ಏನು ಹಾಡಿದೆ ಭಕ್ತಿಗೀತೆಗಳ, ಅದಕ್ಕೆ ಸಾಹಿತ್ಯ ಬರೆದವರು ನಾಗರಾಜ್ ಕಾರ್ವಿಯವರು. ಜೊತೆಗೆ ಶ್ರೀಕಾಂತ್ ಬೈಂದೂರ್ ಅವರಿದ್ದಾರೆ ನಮ್ಮ ಜೊತೆಗೆ. ಶ್ರೀಕಾಂತ್ ಬೈಂದೂರ್ ಅವರು ಸರ್ಕಾರಿ ಪ್ರೌಢಶಾಲೆ ನಂದಾವರ, ಈ ಶಾಲೆಯ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು. ಅವರು ಈ ಇಡೀ ಒಂದು ಏನು ಗಣನಾಥ ಈ ಒಂದು ಆಲ್ಬಮ್ಗೆ ಅವರ ನಿರ್ದೇಶನ ಇದೆ ಮತ್ತು ಸೃಜನಶೀಲ ಶಿಕ್ಷಕರಾಗಿ ಗುರುತಿಸಿಕೊಂಡವರು ಸಂಗೀತವನ್ನು ಮತ್ತು ಇತರ ಕಲಾ ಪ್ರಕಾರಗಳನ್ನು ಯಾವ ರೀತಿಯಾಗಿ ಶಿಕ್ಷಣದಲ್ಲಿ ಬಳಸಿಕೊಳ್ಳಬಹುದು. ನಾವು ಕೊನೆಗೆ ಆ ವಿಚಾರ ಕೂಡ ಮಾತಾಡಲಿಕ್ಕಿದ್ದೇವೆ. ಆಮೇಲೆ ಕವನ ಶ್ರೀಕಾಂತ್ ವಿದ್ಯಾರ್ಥಿನಿ, SVS ಪ್ರೌಢಶಾಲೆ ಬಂಟ್ವಾಳ ಇಲ್ಲಿಯ ವಿದ್ಯಾರ್ಥಿನಿ. ಜೊತೆಗೆ ಶ್ರೀಕಾಂತ್ ಬೈಂದೂರು ಶಿಕ್ಷಕರು, ಅವರ ಮಗಳು 10th ಸ್ಟ್ಯಾಂಡರ್ಡ್ ಅಲ್ವಾ ಕವನ? ಕವನ ಈ ಒಂದು ಆಲ್ಬಮ್ನಲ್ಲಿ ಹಾಡು ಹೇಳಿದ್ದಾಳೆ. ಕವನ ಅವಳ ಗಾಯನ ಇದೆ ಈ ಆಲ್ಬಮ್ನಲ್ಲಿ. ಜೊತೆಗೆ ಯಶು ಸ್ನೇಹಗಿರಿ ಇದ್ದಾರೆ. ಅವರು ಡ್ರಾಯಿಂಗ್ ಟೀಚರ್, ಕಲಾ ಶಿಕ್ಷಕರು. ಅವರು SLNP ಶಾಲೆ ಪಾಣೆಮಂಗಳೂರಿನ SLNP ಶಾಲೆಯ ಕಲಾ ಶಿಕ್ಷಕರು ಮತ್ತು ಹವ್ಯಾಸ ಪ್ರವೃತ್ತಿಯಲ್ಲಿ ಅವರು ಒಳ್ಳೆಯ ಸಿಂಗರ್ ಕೂಡ. ಈಗಾಗಲೇ ಅನೇಕ ಯೂಟ್ಯೂಬ್ ವಾಹಿನಿಗಳಲ್ಲಿ ಮತ್ತು ಬೇರೆ ಬೇರೆ ಸಂಗೀತ ವೇದಿಕೆಗಳಲ್ಲಿ ತನ್ನ ಪ್ರತಿಭೆಯನ್ನು ಸಾಬೀತುಪಡಿಸಿದ ಒಬ್ಬ ಉದಯೋನ್ಮುಖ ಕಲಾವಿದರು. ಈ ಒಂದು ಗಣನಾಥ ಆಲ್ಬಮ್ಗೆ ಅವರದ್ದು ಕೂಡ ಗಾಯನ ಇದೆ. ನಾನು ಈ ಒಂದು ಏನು ಗಣನಾಥ ಆಲ್ಬಮನ್ನು ಅವರು ನಾಳೆ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ V4 ವಾಹಿನಿಯ ಈ ಒಂದು ವೇದಿಕೆಯಲ್ಲಿ ಕೂಡ ಈ ಒಂದು ಏನು ಆಲ್ಬಮನ್ನು ಅವರು ಬಿಡುಗಡೆ ಮಾಡಿ ಆಮೇಲೆ ಅದರ ಸಾಹಿತ್ಯದ ಬಗ್ಗೆ, ಅದರ ಸಂಗೀತದ ಬಗ್ಗೆ, ಅದರ ನಿರ್ದೇಶನದ ಬಗ್ಗೆ ಮತ್ತು ಒಟ್ಟು ಒಂದು ಆಲ್ಬಮನ್ನು ರೂಪಿಸಿದ ಬಗ್ಗೆ ನಮ್ಮ ಜೊತೆಗೆ ಅವರು ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಜೊತೆಗೆ ಗಾಯನವನ್ನು ಕೂಡ ಪ್ರಸ್ತುತಿಪಡಿಸಲಿಕ್ಕೆ ಇದ್ದಾರೆ. ನಾನು ಆರಂಭದಲ್ಲಿ ಎಲ್ಲ ನಿಮ್ಮನ್ನು ಅತಿಥಿಗಳನ್ನು ಕೇಳಿಕೊಳ್ಳುವಂಥದ್ದು, ಒಂದು ಅಫಿಷಿಯಲ್ ಆಗಿ ನೀವು ನಿಮ್ಮ ಏನು ಒಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡುವ ಮೂಲಕ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಗಣನಾಥನ ಇದು ಈ ಒಂದು ಏನು ಆಲ್ಬಮ್ನಲ್ಲಿ ಅಥವಾ ಆಲ್ಬಮ್ನ ಪ್ರೊಡಕ್ಷನ್ನಲ್ಲಿ ಭಾಗಿಯಾದಂಥ ಎಲ್ಲರೂ ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಇದು ಇನ್ನು ಬೇರೆ ಬೇರೆ ಯೂಟ್ಯೂಬ್ ವಾಹಿನಿ ಸೇರಿದಂತೆ ಬೇರೆ ಬೇರೆ ವೇದಿಕೆಗಳಲ್ಲಿ ಕೂಡ ಇದು ಬಿಡುಗಡೆ ಆಗಲಿಕ್ಕಿದೆ. ಎಲ್ಲ ಕಲಾವಿದರಿಗೆ, ಗಾಯನದವರಿಗೆ, ಜೊತೆಗೆ ಸಾಹಿತಿಗಳಿಗೆ ಒಂದು ಪ್ರೋತ್ಸಾಹ ಆಗಬೇಕು, ಬೆಂಬಲ ಸಿಗಬೇಕು. ಮತ್ತೊಂದು ವಿಸ್ತಾರವಾದ ವೇದಿಕೆಯಲ್ಲಿ ಇಂಥ ಕಲಾ ಪ್ರಕಾರಗಳು ಮತ್ತು ಇಂಥ ಉದಯೋನ್ಮುಖರ ಸಾಧನೆಗಳು ಪ್ರಚಾರ ಆಗಬೇಕು ಅನ್ನುವ ನೆಲೆಯಲ್ಲಿ, ಆ ನಿಟ್ಟಿನಲ್ಲಿ, ಆ ಒಂದು ಸದಾಶಯದಿಂದ V4 ವಾಹಿನಿ ಅವರೆಲ್ಲರಿಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ವೀಕ್ಷಕರೇ, ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ನಿಮ್ಮನ್ನು ನಾಗರಾಜ್ ಕಾರ್ವಿ ಸರ್, ಶ್ರೀಕಾಂತ್ ಸರ್, ಯಶು, ಕವನ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಒಂದು ಏನು ಪರಿಶ್ರಮ, ನಿಮ್ಮ ಸಾಹಸ, ನಿಮ್ಮ ಡೆಡಿಕೇಶನ್, ನಿಮ್ಮ ಎಲ್ಲ ಏನು ಸಾಹಿತ್ಯದ ಮೇಲಿನ ನಿಮ್ಮ ಅಭಿರುಚಿ, ಕಲೆಯ ಬಗ್ಗೆ ನಿಮಗಿರುವಂಥ ಅಭಿರುಚಿಗಾಗಿ ನನಗೆ ಒಂದೆರಡು ವಿಚಾರಗಳನ್ನು ನಾವು ಹೇಳಿ ನಾವು ಈ ಗಣನಾಥನ ಏನು ಕುಂಜರ ಮೊಗದವ ನಂಜುಂಡನ ಸುತ ಹಾಡು ಇದೆ ಇದರಲ್ಲಿ. ಸರ್, ಇದು ಸಾಹಿತ್ಯ ನಾಗರಾಜ್ ಕಾರ್ವಿ ಅವರದು. ಸರ್, ಈ ಏನು ಆಲ್ಬಮ್ನ ಸಾಹಿತ್ಯದ ಬಗ್ಗೆ ನೀವು ಏನು ಇದರ ಸಾಹಿತ್ಯ ರಚನೆ ಮಾಡಿದವರು. ನಾಗರಾಜ್ ಕಾರ್ವಿ ಅವರು ಒಬ್ಬ ಉದಯೋನ್ಮುಖ ಮತ್ತು ತುಂಬ ಸೃಜನಶೀಲ ಬರಹಗಾರರು. ನಿರಂತರವಾಗಿ ಪತ್ರಿಕೆಗಳಲ್ಲಿ ಬರಿತಾ ಇರ್ತಾರೆ. ಅದರಲ್ಲಿ ಕೂಡ ಭಾರಿ ಮುಖ್ಯವಾಗಿ ಮೀನುಗಾರರ ಬದುಕು,
ಮೀನುಗಾರರ ಬದುಕಿನ ಬಗ್ಗೆ, ಅವರ ಸಾಹಸಗಳ ಬಗ್ಗೆ ಮತ್ತು ಅವರ ಜನಪದ ಲೋಕ ತುಂಬ ಭಿನ್ನವಾದದ್ದು, ವಿಭಿನ್ನವಾದದ್ದು, ಅವರ ಜಗತ್ತಿಗೆ ಸ್ವಲ್ಪ ಅಪರಿಚಿತವಾದದ್ದು. ಅವೆಲ್ಲವನ್ನು ಪರಿಚಯಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ನಿರಂತರವಾಗಿ. ಎಸ್ ಸರ್, ಈ ಗಣನಾಥನ ಆಲ್ಬಮ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಕುಂಜರ ಮೊಗದವ ನಂಜುಂಡನ ಸುತ, ನಡುಗನ್ನಡವ ಇದು? ನಡುಗನ್ನಡ ಕೊನೆಯ ಕಾಲಘಟ್ಟದಲ್ಲಿ ಹೇಗೆ ಬರ್ತದೆ ಆ ರೀತಿ ಬರೆದಿದ್ದೇನೆ. ಹೇಳಿ ಸರ್. ಸಾಮಾನ್ಯವಾಗಿ ಈಗ ಎಲ್ಲ ಸಾಹಿತ್ಯಗಳನ್ನು ನಾವು ನೋಡ್ತೇವೆ. ಆಧುನಿಕ ಕಾಲದಲ್ಲಿ ಹೊಸ ಹೊಸ ವಿಚಾರಗಳು, ಆಮೇಲೆ ತಾಂತ್ರಿಕ ವಿಚಾರಗಳು, ಆಮೇಲೆ ಟೆಕ್ನಿಕಲ್ ಕೆಲವು ಪದಗಳನ್ನು ಬಳಸ್ಕೊಂಡು ಸಾಹಿತ್ಯ ತುಂಬಾ ಬೆಳೀತಾ ಇದೆ. ಆದರೆ ಹಿಂದಿನ ನಾವು ಸಾಹಿತ್ಯವನ್ನು ಓದಿದಾಗ ಅದು ಒಂದು ರೀತಿಯಲ್ಲಿ ನಮ್ಮ ಪ್ರಾಚೀನ ಪರಂಪರೆ, ಸಂಸ್ಕೃತಿ, ಇದರ ಬಗ್ಗೆ ನಮಗೆ ತುಂಬಾ ಒಂದು ರೀತಿ ಹೆಮ್ಮೆ ಅನಿಸ್ಬೇಕು, ಆ ರೀತಿಯಲ್ಲಿ ಇದೆ. ನಾವು ಪಂಪನನ್ನ, ರನ್ನನನ್ನ ಅವರನ್ನೆಲ್ಲ ಓದಿಕೊಂಡಾವಾಗ ನಮಗೂ ಸಹ ಅನ್ನಿಸ್ತದೆ, ನಾವು ಸಹ ಆ ಕಾಲಘಟ್ಟದಲ್ಲಿ ಇದ್ದಿದ್ದಿದ್ರೆ ನಮ್ಮ ಜೀವನ ಹೇಗಿರ್ತಿತ್ತು ಅನ್ನೋದ್ರ ಬಗ್ಗೆ ನಮಗೂ ಅನಿಸ್ತಿತ್ತು. ಹಾಗೆ ನಾನು ಕನ್ನಡದಲ್ಲಿ MA ಮಾಡಿದ ಕಾರಣ, ಕನ್ನಡದ ವಿದ್ಯಾರ್ಥಿ ಆದ ಕಾರಣ ಕನ್ನಡದ ಬಗ್ಗೆ ಒಂದು ವಿಶೇಷ ಆಸಕ್ತಿ. ನನ್ನ ಮಾತೃಭಾಷೆ ನಿಜವಾಗಿ ಕೊಂಕಣಿ, ಆದ್ರೆ ಕನ್ನಡದಲ್ಲೇ ಈಗ ಕನ್ನಡ ಶಿಕ್ಷಕನು ಕೂಡ, ಹಾಗೆ ಕನ್ನಡದಲ್ಲಿ ಒಂದು ವಿಶೇಷವಾದ ಆಸಕ್ತಿ ಇದೆ. ಹಾಗೆ ಈ ಪಾಠಗಳನ್ನ ನಮ್ಮ ಲೆಕ್ಚರರ್ಗಳು ಮಾಡುವಾಗ ನನಗೆ ಆ ಹಳೆಗನ್ನಡದ ಬಗ್ಗೆ ತುಂಬಾ ವಿಶೇಷ ಅಭಿಮಾನವಿತ್ತು. ಹಾಗೆ ನಾನೊಮ್ಮೆ ಒಂದು ಪ್ರಾಯೋಗಿಕವಾಗಿ ಹಳೆಗನ್ನಡ ಶೈಲಿಯಲ್ಲಿ ಒಂದು ಕವನವನ್ನು ಬರೆದಿದ್ದೆ. ಆಗ ಒಂದಿಷ್ಟು ಸ್ನೇಹಿತರು ಬೆಂತಟ್ಟಿದ್ರು, ನೋಡಿ ಹಳೆಗನ್ನಡದಲ್ಲಿ ಯಾರು ಬರೆಯಲ್ಲ, ಆದ್ರಿಂದ ಈ ಹಳೆಗನ್ನಡದಲ್ಲಿ ಸ್ವಲ್ಪ ಏನಾದ್ರೂ ಬರೀಲಿಕ್ಕೆ ಸಾಧ್ಯ ಆದ್ರೆ ಪ್ರಯತ್ನ ಮಾಡಬಹುದು ಅಂತ. ಆಗ ನಾನು ಷಟ್ಪದಿಗಳನ್ನ ಸ್ವಲ್ಪ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ನನಗೊಂದು ಯೋಚನೆ ಬಂತು. ಹಾಗೆ ಯೋಚನೆ ಬಂದಾಗ ನಾನು ಕುಸುಮ ಷಟ್ಪದಿಯಲ್ಲಿ ಕವನಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ವಿಶೇಷತೆ ಏನು? ಕುಸುಮ ಷಟ್ಪದಿಯಲ್ಲಿ ಸಾಮಾನ್ಯವಾಗಿ ಷಟ್ಪದಿ ಅಂದ್ರೆ 6 ಪಾದಗಳು, ಅಂದ್ರೆ 6 ಸಾಲುಗಳಲ್ಲಿ ಪದ್ಯ ಇರ್ತದೆ. ಕುಸುಮ ಷಟ್ಪದಿ 5 ಮಾತ್ರೆಗಳ ಕವನ ಅದು. ಹಾಗೆ 1, 2, 3, 4, 5, 6 ಅದರಲ್ಲಿ ಮೊದಲಾರ್ಧ ಮತ್ತು ದ್ವಿತೀಯಾರ್ಧ ಅಂದ್ರೆ 3 ಸಾಲಿನ ಪ್ರಥಮಾರ್ಧ ದ್ವಿತೀಯಾರ್ಧ ಒಂದೇ ರೀತಿ ಇರ್ತದೆ, ಅಂದ್ರೆ ಮಾತ್ರೆಗಳ ಲೆಕ್ಕಾಚಾರದಲ್ಲಿ. ಹಾಗೆ ಮೊದಲ ಸಾಲಿನಲ್ಲಿ 5 ಮಾತ್ರೆ, ಎರಡನೇ ಸಾಲಿನಲ್ಲಿ 5, ಮೂರನೇ ಸಾಲಿನಲ್ಲಿ 5, 5, 5, ಕೊನೆಯಲ್ಲಿ ಒಂದು ಗುರು ಬರಬೇಕು, ಹಾಗೆ ಇರ್ತದೆ. ಮತ್ತೆ ದ್ವಿತೀಯಾರ್ಧದಲ್ಲಿ ಹಾಗೆ ಬರ್ತದೆ ಅದು. ಮತ್ತೆ ಆದಿಪ್ರಾಸ ಇರಬೇಕು, ಅಂದ್ರೆ ಎರಡನೇ ಅಕ್ಷರ ಪ್ರಾಸ ಬರಬೇಕು. ಹಾಗೆ ಅಂತಹ ಒಂದು ಕುಸುಮ ಷಟ್ಪದಿಯನ್ನ ನಮ್ಮ ಹಳಗನ್ನಡ ಸಾಹಿತ್ಯದಲ್ಲಿ ಬಳಸ್ಕೊಂಡಿದ್ದು ಕಡಿಮೆ, ಆದ್ರೆ ಭಾಮಿನಿ ಷಟ್ಪದಿಯನ್ನು ತುಂಬಾ ಜನ ಬಳಸ್ಕೊಂಡಿದ್ದಾರೆ, ತುಂಬಾ ಸಾಹಿತ್ಯ ರಚನೆ ಇದೆ. ಆಮೇಲೆ ವಾರ್ಧಕ ಷಟ್ಪದಿಯಲ್ಲಿ ಸಹ ನಾವು ತುಂಬಾ ರಚನೆಗಳನ್ನು ನೋಡ್ತೇವೆ. ಆದ್ರೆ ಇದರಲ್ಲಿ ಕುಸುಮ ಷಟ್ಪದಿಯಲ್ಲಿ ಬಳಕೆ ಕಡಿಮೆ, ಆದ್ರೆ ಅದನ್ನ ಸ್ವಲ್ಪ ಈಸಿಯಾಗಿ ಬಳಸ್ಕೊಳ್ಬಹುದು ಅಂತ ನನಗೆ ಅನ್ನಿಸ್ತು. ಹಾಗೆ ಪ್ರಾರಂಭಿಕವಾಗಿ ನಾನು ಒಂದು ಕವನವನ್ನು ಬರೆದಾಗ ಅದಕ್ಕೆ ತುಂಬಾ ಜನ ನನಗೆ ಪರ್ಸನಲಿ ಕಾಲ್ ಮಾಡಿ ಮಾತಾಡಿದ್ರು, ಆಮೇಲೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಒಂದು ಪ್ರೇರಣೆ ಆಯ್ತು. ಆಮೇಲೆ ನಾನು ಅದನ್ನು ಬರಿತಾ ಹೋದೆ. ದಿವಸಕ್ಕೆ 2 ಸ್ಟ್ರಾಂಜಗಳು, ಕೆಲವು ಬಾರಿ 3, 4 ಹೀಗೆ ಬರಿತಾ ಇದ್ದೆ. ಆದ್ರೆ ನನಗೊಂದು ಅನಿಸ್ತು, ಯಾಕಂದ್ರೆ 1, 2 ಬರೆದ್ರೆ ಪ್ರಯೋಜನ ಇಲ್ಲ, ಒಂದು 4 ಒಂದು ಕಟ್ಟಿನ ಹಾಗೆ ಮಾಡ್ಕೊಂಡು ಹೋಗುವ ಅಂತ ಹೇಳಿ 4 ಸ್ಟ್ರಾಂಜವನ್ನು 2 ದಿವಸಕ್ಕೊಮ್ಮೆ ಆದ್ರೂ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ಅದು ಪ್ರಾಸವೂ ಬರ್ಬೇಕು, ಅದರಲ್ಲಿ ಮಾತ್ರೆಗಳ ಲೆಕ್ಕಾಚಾರ ಇರಬೇಕು, ಒಂದು ಲಯ ಇರಬೇಕು, ಮತ್ತೆ ನಿಯಮವನ್ನು ಎಲ್ಲೂ ಮೀರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಛಂದಸ್ಸಿನ ಒಳಗೆ ಬರ್ತೇವೆ ಅಂತ ಹೇಳಿದ ಕೂಡಲೇ ಅದು ಪ್ರಾಸಬದ್ಧ ಶಬ್ದಗಳನ್ನು ಜೋಡಿಸಿದ್ರೆ ಆಗುದಿಲ್ಲ. ಯಾಕಂದ್ರೆ ಒಂದು ಕಡೆಯಲ್ಲಿ ನಾವು ಒಂದು ಪದವನ್ನು ಪ್ರಾಸಕ್ಕೆ ತಕೊಂಡ ಕೂಡಲೇ ಮತ್ತೆ ಎಲ್ಲಿ ಆದ್ರೂ ಅದು ತಪ್ಪಿ ಹೋದ್ರೆ ಅದು ಕವನ ಆಗುದಿಲ್ಲ. ಹಾಗೆ ಕೆಲವು ಬಾರಿ ಹೇಗೆ ಅಂತ ಹೇಳಿದ್ರೆ ಸರಾಗವಾಗಿ 4 ಸ್ಟ್ರಾಂಜವನ್ನು ಬರೀಲಿಕ್ಕೂ ಆಗ್ತಾ ಇತ್ತು. ಕೆಲವು ಬಾರಿ ಒಂದು ಅಕ್ಷರಕ್ಕಾಗಿ ದಿನವಿಡೀ ತಲೆ ಕೆರೆದುಕೊಂಡು ಕೂತ್ಕೊಂಡಿದ್ದು ಉಂಟು. ಅಂದ್ರೆ ಆ ರೀತಿಯಲ್ಲಿ ಬರಿತಾ ಹೋದಾಗ ತಪಸ್ಸು, ಪ್ರಯತ್ನ ಸರ್. ಯಾಕಂದ್ರೆ ನಾನು ಇನ್ನು ಸಣ್ಣವನು, ಏನೋ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ಬರಿಬೇಕನ್ನುವಂತ ಒಂದು ತುಡಿತ, ಈ ಕಡೆಯಿಂದ ಸ್ನೇಹಿತರು ಬರಿ ಅನ್ನುವಂತ ಒಂದು ಒತ್ತಾಸೆ, ಆ ಎರಡರ ನಡುವೆ ಬರಿತಾ ಹೋದೆ. ಸುಮಾರು 1 ವರ್ಷಗಳವರೆಗೆ ಬರೆದೆ ನಾನು.
ಒಂದು 2 ದಿವಸಕ್ಕೊಮ್ಮೆ, ಆಮೇಲೆ ಮತ್ತೆ ಮತ್ತೆ ಅದು ಸ್ನೇಹಿತರ ಒತ್ತಾಸೆಗೆ ದಿನಾಲು ಒಂದು ಇದು 4 ಸ್ಟ್ರಾಂಜಗಳನ್ನು ನಾನು ಬರೆದು ಸ್ನೇಹಿತರಿಗೆ ಕಳಿಸ್ತಾ ಇದ್ದೆ. ವಾಟ್ಸಪ್ ಅಲ್ಲಿ ಹಾಕ್ತಾ ಇದ್ದೆ, ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ದೆ, ಹೀಗೆ ಹೋಗ್ತಾ ಇತ್ತು. ಆಮೇಲೆ ಎಲ್ಲವನ್ನ ಸ್ವಲ್ಪ ಇದು ಮಾಡಿ ನೋಡುವ ಹೇಗೆ ಆಗಿದೆ ಅಂತ ನೋಡಿ ಒಮ್ಮೆ ತೆಗೆದು ನೋಡಿದಾಗ ಸುಮಾರು 230ಕ್ಕೂ ಹೆಚ್ಚು ನನ್ನ ಷಟ್ಪದಿಗಳು ರಚನೆ ಮಾಡಿದ್ದೆ ನಾನು. ಅದ್ಭುತ ಅದ್ಭುತ ಆವಾಗ ಸರ್ ಇದು ಶ್ರೀಕಾಂತ್ ಸರ್, ಈಗ ಈ ಒಂದು ಪ್ರೊಡಕ್ಷನ್ ನೀವು ಮಾಡಿರುವಂಥ ಏನು ಗಣನಾಥ ಏನು ಕನ್ನಡ ಭಕ್ತಿಗೀತೆಯನ್ನು ನೀವು ಪ್ರಸ್ತುತಪಡಿಸ್ತಾ ಇದ್ದೀರಿ. ಎಸ್, ನೀವು ಅದರ ನಿರ್ದೇಶಕರಾಗಿ ಎಸ್ ನಿಮ್ಮ ಅನುಭವವನ್ನು ನೀವು ಹಂಚಿಕೊಳ್ಳುವಂಥದ್ದು. ಒಬ್ಬ ನಿರ್ದೇಶಕನಾಗಿ ನಿಮಗೆ ನೀವು ಪಟ್ಟ ಶ್ರಮ, ನಿಮಗಿದ್ದ ಸವಾಲುಗಳು. ಎಸ್ ಸರ್, ನಾಗರಾಜ್ ಕಾರ್ವಿ ಸರ್ ಅವರ ಅವ್ರದ್ದು ಒಂದು ವಿಶೇಷ ಇದೆ, ನುಡಿತೀರು ಅಂತೇಳಿ ಅವರು ಬರೀತಾರೆ. ಅದನ್ನು ನಮ್ಮ ಬಂಟ್ವಾಳ ತಾಲೂಕಲ್ಲಿ ಇರುವಂಥ ಎಲ್ಲ ಶಿಕ್ಷಕರು ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕ್ತಾರೆ. ಒಂದು ಸಾಧಾರಣ ಅವರ ಒಂದು ನುಡಿತೀರನ್ನು ಫಾಲೋ ಮಾಡುವಂಥ ಒಂದು 250-300 ಜನ ಪ್ರತಿದಿನ ನನ್ನ ಕಾಂಟ್ಯಾಕ್ಟಲ್ಲಿ ಇರುವಂತೆ ನಾವು ನೋಡ್ತಾ ಇದ್ದೇನೆ. ಅದಕ್ಕಿಂತ ದೊಡ್ಡ ಸಮೂಹ ಇದೆ ಅವರದ್ದು. ಹಾಗಾಗಿ ಅವರಲ್ಲಿ ಇರುವಂಥ ನುಡಿತೀರಿನಲ್ಲಿ ಒಂದು ಅದ್ಭುತವಾದಂಥ ಒಂದು ವಾಕ್ಯಗಳಿರ್ತದೆ ಅಲ್ಲಿ. ಸಾಹಿತ್ಯ ಅದ್ಭುತ, ಸಂದೇಶ ಇರುತ್ತೆ, ಸಾಹಿತ್ಯ ಇರುತ್ತೆ, ತುಂಬಾ ಅರ್ಥಪೂರ್ಣ ಇರುತ್ತೆ ಸರ್. ಅದರ ಜೊತೆಗೆ ಇನ್ನೂ ಒಂದು ನಾನು ಗುರುತಿಸಿದ ಏನು ಅಂತ ಹೇಳಿದ್ರೆ, ಆ ಸಾಹಿತ್ಯಕ್ಕೆ ತಕ್ಕದಾದಂಥ ಒಂದು ಅದ್ಭುತವಾದ ಚಿತ್ರ ಹುಡುಕ್ತಾರೆ ಅವರು. ಅದು ನನಗೆ ಬಹಳ ಒಂದು ಇಂಪ್ರೆಸ್ ಮಾಡಿರೋದೇ ಆ ಒಂದು ಸಾಹಿತ್ಯಕ್ಕೆ ಸರಿಯಾದಂತ ಚಿತ್ರ. ಅದು ಬಹಳ ಖುಷಿ ನೋಡ್ತೇವೆ. ಹೌದು, ಬಹಳ ಖುಷಿ ಆಯ್ತು ನನಗೆ. ನನ್ನೊಂದು ಆತ್ಮೀಯರು ಕೂಡ, ಜೊತೆಗೆ ಬೇಸಿಕಲಿ ನಾವಿಬ್ರು ಕೂಡ ಒಂದೇ ಊರಿನವರು, ಶಿಕ್ಷಕರು, ಒಂದೇ ಊರಿನವರು. ಹಾಗಾಗಿ ಒಂದು ಆತ್ಮೀಯತೆ ಬೆಳೀತಾ ಹೋಯ್ತು. ನನಗೆ ಅವರ ಒಂದು ರಚಿಸಿದಿರುವಂತ ಆ ಪಾರ್ಥೇಶ್ವರನ ವಚನಗಳಾಗಿರ್ಬೋದು, ನುಡಿತೀಯರಾಗಿರ್ಬೋದು, ಅವರು ಮತ್ತೆ ನನ್ನಲ್ಲಿ ನಾನು ಕೇಳಿದಾಗ ಪಾರ್ಥೇಶ್ವರನ ವಚನ 500 ಆಗಿದೆ ಸರ್ ಅವ್ರದ್ದು. ಆಮೇಲೆ ನುಡಿತೀಯರು ಈಗ 400 ಆಯಿತು, ಈಗ 401ರ ಸಂಚಿಕೆ. ಪ್ರತಿಯೊಂದರಲ್ಲೂ ಕೂಡ ಡಿಫರೆಂಟ್ ಆಗಿರುತ್ತೆ. ನನಗೆ ಅವರ ವಾಕ್ಯವನ್ನು ನೋಡುವಾಗ, ಅವರ ಪದಗಳನ್ನು ನೋಡುವಾಗ ಏನೋ ಒಂದು ವಿಶೇಷ ಇದೆ ಅಂತ ಅನಿಸ್ತು. ನನ್ನ ಮಗಳು ಸ್ವಲ್ಪ ಹಾಡ್ತಾಳೆ, ಅವಳನ್ನು ಸ್ಟಾರ್ಟ್ ಮಾಡಿದಷ್ಟೇ. ಹಾಗಾಗಿ ನಾವು ಏನಾದರೂ ಒಂದು ವಿಶೇಷ ಮಾಡಬೇಕು ಅಂತಾದಾಗ ನಾಗರಾಜ್ ಸರ್ ಅವರ ಹತ್ರ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ. ಅವರು ವಿಶೇಷವಾದ ಪದಗಳನ್ನು ಜೋಡಿಸ್ತಾರೆ. ಇದನ್ನು ಈಗ ಈ ರೀತಿಯಾದಂಥ ಪದಗಳನ್ನು, ಹಾಡುಗಳನ್ನು ನಾವು ಕೇಳಿರೋದು ಬಹಳ ಕಡಿಮೆ. ಇದನ್ನು ನಾವು ಒಂದು ಹಾಡಾಗಿ ಕನ್ವರ್ಟ್ ಮಾಡಿದ್ರೆ ಹೇಗೆ ಅಂತ ಒಂದು ಯೋಚನೆ ಬಂತು ನನಗೆ. ಯಾಕಂದ್ರೆ ನನಗೇನು ಅಷ್ಟೊಂದು ಹಾಡ್ಲಿಕ್ಕೆ ಬರೋದಿಲ್ಲ, ಬಟ್ ಮಗಳನ್ನು ಬಳಸ್ಕೊಂಡ್ರೆ ಅಥವಾ ಅಂತ ಆ ರೀತಿ ಒಂದು ಯೋಚನೆ ಬಂತು ಸರ್ ನನಗೆ. ಹಾಗೆ ಸರ್ ಅಲ್ಲಿ ಕೇಳಿದೆ, ಸರ್ ನೀವು ತುಂಬಾ ಚೆನ್ನಾಗಿ ಬರಿತಾ ಇದ್ದೀರಾ, ನೀವು ಒಂದು ಭಕ್ತಿಗೀತೆಯನ್ನು ಬರೆದರೆ ಆ ಒಂದು ಸ್ಟೈಲಲ್ಲಿ, ಹಳೆಯ ಆ ಸ್ಟೈಲಲ್ಲಿ ಬರೆದರೆ ನಾವು ಅದನ್ನು ಒಂದು ಭಕ್ತಿ ರೀತಿಯ ರೂಪದಲ್ಲಿ ತರುವ ಸರ್ ಅಂತ ಕೇಳಿದೆ. ಕೂಡಲೇ ಒಪ್ಕೊಂಡ್ರು ಸರ್. ಇದು ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಕಳೆದ ವರ್ಷ ಚೌತಿಯ ಬಿಡುಗಡೆ ಮಾಡುವಂತಿತ್ತು ಸರ್. ಅವರು ಕೇವಲ 1 ದಿವಸದಲ್ಲಿ ಬರ್ಕೊಟ್ಟಿದ್ದಾರೆ ಸರ್ ಹಾಡನ್ನು. ನಾನು ಹೇಳಿದ ಮಾರನೇ ದಿವಸ ಹಾಡು ರೆಡಿ ಸರ್. ಅಂದ್ರೆ ಅಷ್ಟೊಂದು ಹೌದು ಸರ್. ಅಂದ್ರೆ ಅಲ್ಲಿ ಕೊರೋನಾ ಬಂತು, ಮತ್ತೆ ನಮಗೆ ಹೊರಗಡೆ ಶೂಟಿಂಗ್ ಮಾಡೋದು ಒಂದು ಯೋಜನೆ ಇತ್ತು, ಆಗ್ಲಿಲ್ಲ ನಮಗೆ. ಆದ್ರೆ ಈ ಸಲ ನಾವು ಸಿಂಪಲ್ ಆಗಿ ಮಾಡ್ತಾ ಇದ್ವಿ, ಯಾಕಂದ್ರೆ ಕೊರೋನಾ ಇರೋದ್ರಿಂದ ಹೊರಗಡೆ ಶೂಟಿಂಗ್ ಮಾಡುವಂಥದ್ದು ಮತ್ತೆ ದೊಡ್ಡ ಅದ್ದೂರಿಯಾದಂತ ಟ್ರ್ಯಾಕ್ ಅದಷ್ಟೆಲ್ಲ ಮಾಡಲಿಲ್ಲ. ಸಿಂಪಲ್ ಆಗಿ ಒಂದು ಪ್ರಯೋಗ ಮಾಡಿದ್ದೇವೆ. ಈ ಹಳೆಗನ್ನಡ ಅಥವಾ ನಡುಗನ್ನಡ ಪದಗಳನ್ನು ಬಳಸಿಕೊಂಡು ಒಂದು ಹಾಡನ್ನು ರಚಿಸಿ ನಾವು ಜನರಿಗೆ ಬಿಡುವುದು. ಜನರ ಒಂದು ರೆಸ್ಪಾನ್ಸ್ ಹೇಗಿದೆ ನೋಡಿ, ಅವರಲ್ಲಿ ಇನ್ನೂ ಅದ್ಭುತವಾದಂತ ತುಂಬಾ ಹಾಡುಗಳಿದೆ ಸರ್. ನಮ್ದು ಆಲ್ಬಮ್ ಸಾಂಗ್ಗಳಿದೆ. ಜನ ಸ್ವೀಕರಿಸಬೇಕು, ಪ್ರೋತ್ಸಾಹ ಕೊಡಬೇಕು, 100 ಜನಕ್ಕೆ ಹೇಳಬೇಕು. ನಿಮ್ಮ ಈ ಪರಿಶ್ರಮವನ್ನು, ನಿಮ್ಮ ಈ ಒಂದು ಬದ್ಧತೆಯನ್ನು ಮತ್ತು ನಿಮ್ಮ ಈ ಒಂದು ಸಾಹಿತ್ಯದ ಮೇಲಿನ ಕಾಳಜಿಯನ್ನು ಮತ್ತೆ ಅಭಿರುಚಿಯನ್ನು. ಎಸ್, ಕವನ, ನೀವು ಯಾವ ತರಗತಿಯಿಂದ ಹಾಡಲಿಕ್ಕೆಲ್ಲ ಆರಂಭಿಸಿದ್ದಿ? ಮೂರನೇ ವರ್ಷದಲ್ಲಿಯೇ ನನ್ನನ್ನು ಸಂಗೀತ ಕ್ಲಾಸಿಗೆ ಹಾಕಿದ್ರು. ಆದ್ರೆ ನಾನು ತುಂಬಾ ಚಿಕ್ಕದಿರುವ ಕಾರಣ ಅಲ್ಲಿ ಸ್ವಲ್ಪ ನಿದ್ದೆ ಮಾಡ್ತಿದ್ದೆ. ಹಾಗೆ ನಮ್ಮ ಮಾಸ್ಟರ್ ಹೇಳಿದ್ರು, ಸಂಗೀತ ಮಾಸ್ಟರ್, ಇವಳಿಗೆ ಸ್ವಲ್ಪ ಬರೀಲಿಕ್ಕೆಲ್ಲ ಬಂದಾದ ಮೇಲೆ ಸಂಗೀತ ಕ್ಲಾಸಿಗೆ ಹಾಕಿ ಅಂತ. ಹಾಗಾಗಿ 3ನೇ ಕ್ಲಾಸಲ್ಲಿರುವಾಗ ಸಂಗೀತಕ್ಕೆ ಹಾಕಿದ್ರು. ಕೃಷ್ಣಾಚಾರ್ ಮತ್ತೆ ರಜತ ಮಿಸ್ ಅಂತೇಳಿ ಈಗಲೂ ಹೋಗ್ತಿದ್ದೇನೆ ಸಂಗೀತ ಕ್ಲಾಸ್. ಹೌದು, ಈಗಲೂ ಹೋಗ್ತಿದ್ದೇನೆ. ತುಂಬಾ ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ. ಮತ್ತೆ ಜೂನಿಯರ್ ಆಯಿತು ಸಂಗೀತದ, ಈಗ ಸೀನಿಯರ್ ಮಾಡ್ತಾ ಇದ್ದೇನೆ. ವೆರಿ ಗುಡ್, ವೆರಿ ಗುಡ್. ಎಸ್, ಈಗ ಗಣನಾಥನ ಈ ಆಲ್ಬಮ್ ಅಲ್ಲಿ ನಿನ್ನದೇ ಗಾಯನ ಇದೆ. ಹೌದು. ಹೇಗೆ ಅನಿಸ್ತು ನಿನಗೆ? ತುಂಬಾ ಖುಷಿ ಆಯ್ತು. ಮತ್ತೆ ಸರ್ ನಡುಗನ್ನಡದಲ್ಲಿ, ಇದು ನಂದು ಮೊದಲನೇ ಹಾಡು ನಡುಗನ್ನಡದಲ್ಲಿ, ಹಾಗೆ ತುಂಬಾ ಖುಷಿ ಆಗ್ತಿದೆ. ಯಶು ಅವರೇ, ಯಶು ಸ್ನೇಹಗಿರಿ ಅಂದ್ರೆ ಏನದು? ನಿಮ್ಮ ಹೆಸರು ಮುಂದೆ ಸ್ನೇಹಗಿರಿ ಇದೆ. ಎಲ್ಲರ ಸ್ನೇಹಿತರ ಹೆಂಗೆ ಇದು? ಅಥವಾ ಸ್ನೇಹಿತರ ಗಿರಿ ಪರ್ವತವೋ? ಊರಿನ ಹೆಸರೇ ಹಾಗೆ, ಸ್ನೇಹಗಿರಿ ಅಂತ. ಎಲ್ಲಿ ಬರುತ್ತೆ ಅದು ಊರು? ಇದು ಬಂಟ್ವಾಳ ತಾಲೂಕಿನ ನಯನಾಡು ಅಂತ
ಒಂದು ಚಿಕ್ಕ ಊರು, ತುಂಬ ದೂರದಲ್ಲಿ ಬಂಟ್ವಾಳ ಮತ್ತು ಬೆಳ್ತಂಗಡಿಯ ಗಡಿಯಲ್ಲಿರುವಂತಹ ನಯನಾಡು ಅನ್ನೋ ಊರು, ಸಣ್ಣ ಊರು. ಎಸ್, ಶಿಕ್ಷಕರು ಈಗ ಕಲಾವಿದರು, ಎಸ್ ನೀವು ಅನೇಕ ವೇದಿಕೆಗಳಲ್ಲೆಲ್ಲ ಎಸ್ ಆಡಿದವರು ಈ ಏನು ಗಣನಾಥನ ಹಾಡಿಗೆ ಬಂದಾಗ ನಿಮ್ಗೇನು ಅನಿಸ್ತು? ಸವಾಲು ಅನಿಸುತ್ತಾ ಅಥವಾ ಎಸ್ ನಿಮ್ಮ ಅಭಿಪ್ರಾಯಗಳು? ನಾ ಇಲ್ಲಿವರೆಗೆ ಒಂದು 70ರಿಂದ 80 ಹಾಡುಗಳನ್ನು ಹಾಡಿರ್ಬೋದು. ಅದಲ್ಲದೆ ತುಂಬ ವೇದಿಕೆಗಳೊಟ್ಟಿಗೆ ಹಾಡಿದ್ದೇನೆ. ಇದ್ರ ಜೊತೆಗೆ ನಮ್ಮ ಈ ಹಾಡಿಗೆ ಸಂಗೀತ ನೀಡಿದಂಥ ಒಂದು ಅದ್ಭುತ ಕಲಾವಿದರು ಸುಬ್ರಹ್ಮಣ್ಯ ಕಾರಂತ್ ಅವರು. ಹೌದು, ಹೆಸರಾಂತ ತುಂಬ ದೇಶಗಳಲ್ಲಿ ಕೂಡ ಅವರು ಕೀಬೋರ್ಡ್ ಮೂಲಕ ಎಲ್ಲರಿಗೆ ಪರಿಚಯ ಮಾಡಿದ್ದಾರೆ. ಅಂತ ಕಲಾವಿದರ ಜೊತೆಗೆ ನಾನು ಸೇರಿಕೊಂಡು ಹಾಡುತ್ತಿದ್ದೆ. ಆದರೆ ಈ ಹಾಡಿಗೆ ಅಂತ ಬರುವಾಗ ಇಂಥ ನಡುಗನ್ನಡ ಮತ್ತು ಹಳೆಗನ್ನಡವನ್ನು ಸೇರಿಸಿಕೊಂಡು ಹಾಡುವಂಥ ಹಾಡು ನನಗೆ ತುಂಬ ದೊಡ್ಡ ಸವಾಲಾಯಿತು. ಅದೇ ಖುಷಿ ಕೂಡ. ಪ್ರತಿಯೊಂದು ಹಾಡಿನಲ್ಲೂ ಕೂಡ ನಾನು ಹೊಸತನವನ್ನು ನೋಡ್ತಾ ಹೋಗ್ತೇನೆ ನಾನು ಪ್ರತಿಯೊಂದರಲ್ಲಿ. ಇದು ಅಂತೂ ನಾನು ಇಷ್ಟವರೆಗೆ ಮಾಡಿದಂಥ ಹಾಡುಗಳು ತುಂಬ ವಿಭಿನ್ನವಾಗಿದೆ. ಇದು ಅದು ತುಂಬ ಖುಷಿಯಾಗಿದೆ. ಅದಲ್ಲದೆ ನಮ್ಮದು ತುಂಬ ಸಾಧನೆ ಮಾಡಿದಂತಹ ನಮ್ಮ ನಾಗರಾಜ್ ಸರ್ ಜೊತೆ ಅವರ ಸಾಹಿತ್ಯ ರಾಗ ಕೊಡುವುದನ್ನು ನನ್ನ ದೊಡ್ಡ ಅವಕಾಶ. ಖಂಡಿತ. ವೀಕ್ಷಕರೇ, ಅದೇ ನಾನು ಈಗಾಗಲೇ ನಾವು ಇಲ್ಲಿ ಬಿಡುಗಡೆ ಮಾಡಿದಂಥ ಗಣನಾಥ ಈ ಒಂದು ಆಲ್ಬಮ್ನ ಕುಂಜರ ಮೊಗದವ ನಂಜುಂಡನ ಸುತ ಈ ಹಾಡನ್ನು ಇವಾಗ ನೀವು ಪ್ರಸ್ತುತಿಪಡಿಸಬೇಕು. ವೀಕ್ಷಕರೇ, ಈ ಒಂದು ಹಾಡನ್ನು ಕೇಳಿ. ಗಣನಾಥ ಆಲ್ಬಮ್ನಲ್ಲಿ ಇರುವಂಥ ಹಾಡಿದು ಕುಂಜರ ಮೊಗದವ ನಂಜುಂಡನ ಸುತ. ಈ ಹಾಡನ್ನು ನಿಮಗಾಗಿ ಇವಾಗ ಕವನ ಶ್ರೀಕಾಂತ್ ಮತ್ತು ಯಶು ಸ್ನೇಹಗಿರಿ ಅವರು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ನೀವು ಈ ಆಲ್ಬಮನ್ನು ಕೂಡ ನಾಳೆಯಿಂದ ಯೂಟ್ಯೂಬಲ್ಲಿ ನೋಡ್ಬೋದು. ಎಸ್ ಯೂಟ್ಯೂಬಲ್ಲಿ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಎಸ್, ನಮ್ಮ ಅದರ ಮೊದಲು ಅಥವಾ ಒಟ್ಟೊಟ್ಟಿಗೆ ಜೊತೆಯಾಗಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ. ಸ್ವಲ್ಪ ವಾಲ್ಯೂಮ್. ಗಣೇಶ ವಿಘ್ನ ವಿನಾಶಕ. ಕುಂಜರ ಮೊಗದವ ನಂಜುಂಡನ ಸೂತ ಪಂಜಿನ ಸೊಡರನು ಬೆಳಗಲು ಬಾ. ಕುಂಜರ ಮೊಗದವ ನಂಜುಂಡನ ಸೂತ ಪಂಜಿನ ಸೊಡರನು ಬೆಳಗಲು ಬಾ. ಮಂಜಿನ ತೆರದೊಳು ನಂಜನು ಅಳಿಸುತ್ತ ರಂಜಿಸಿ ಜಗವನು ಜಗದೊಡೆಯ. ಕುಂಜರ ಮೊಗದವ ನಂಜುಂಡನ ಸೂತ ಪಂಜಿನ ಸೊಡರನು ಬೆಳಗಲು ಬಾ. ಭಜಿಸುವೆ ಕರಗಳ ಜೋಡಿಸಿ ಗುರುವರ ಶುಭಕರ ಭವನಾಶ. ಕುಂಜರ ಮೊಗದವ ನಂಜುಂಡನ ಸುತ ಪಂಜಿನ ಸೊಡರನು ಬೆಳಗಲು ಬಾ.
ವಿಘ್ನವಿನಾಶಕ ರೋದನೆಗೈಯಲು ಮೋದದಿ ಹರಸುವೆ ಮೋದಕ ಪ್ರಿಯನೇ ಗಜವದನ ರೋದನೆಗೈಯಲು ಮೋದದಿ ಹರಸುವೆ ಮೋದಕ ಪ್ರಿಯನೇ ಗಜವದನ ಭೇದವನೆನಿಸದೆ ಬೋಧೆಯ ನೀಡುವ ವೇದವ ಬರೆದವ ಗುಣಸದನ ನೀ ಗುಣಸದನ ಕುಂಜರ ಮೊಗದವ ನಂಜುಂಡನ ಸೂತ ಪಂಜಿನ ಸೊಡರನು ಬೆಳಗಲು ಬಾ ಬೆಳಗಲು ಬಾ ಈಶನ ಪ್ರಿಯ ಸುತ ದೋಷವ ನೀಡುತ್ತ ದೋಷವ ಕಳೆಯುವೆ ಅನವರತ ಈಶನ ಪ್ರಿಯ ಸುತ ದೋಷವ ನೀಡುತ್ತ ದೋಷವ ಕಳೆಯುವೆ ಅನವರತ ದೇಶವ ನೀಗಿಸು ಮೂಷಿಕ ವಾಹನ ಪಾಶಾಂಕುಶಧರ ಹರನ ಸುತ ದೇಶವ ನೀಗಿಸು ಮೂಷಿಕ ವಾಹನ ಪಾಶಾಂಕುಶಧರ ಹರನ ಸುತ ಕುಂಜರ ಮೊಗದವ ನಂಜುಂಡನ ಸುತ ಪಂಜಿನ ಸೊಡರನು ಬೆಳಗಲು ಬಾ ಮಂಜಿನ ತಿರದೊಳು ನಂಜನು ಅಳಿಸುತ್ತ ರಂಜಿಸಿ ಜಗವನು ಜಗದೊಡೆಯ ಈ ಜಗದೊಡೆಯ ಕುಂಜರ ಮೊಗದವ ನಂಜುಂಡನ ಸುತ ಪಂಜಿನ ಸೊಡರನು ಬೆಳಗಲು ಬಾ ಬೆಳಗಲು ಬಾ. ಎಸ್, ಅದ್ಭುತ ಅದ್ಭುತ. ಕವನ ಮತ್ತು ಯಶು ಅವರಿಗೆ ಅಭಿನಂದನೆಗಳು. ಎಸ್, ತುಂಬ ಚೆನ್ನಾಗಿ ತಮ್ಮ ಕಂಠ ಸಿರಿಯಲ್ಲಿ ಈ ಹಾಡನ್ನು ಪ್ರಸ್ತುತಪಡಿಸಿದ್ದೀರಿ. ಶ್ರೀಕಾಂತ್ ಬೈಂದೂರ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಈ ಹಾಡು ನಿಮಗೆ ಇನ್ನು ಮುಂದಕ್ಕೆ ಕೇಳಲಿಕ್ಕೆ ಸಿಗುತ್ತೆ. ಅದನ್ನು ಕೇಳಬೇಕು ನೀವು ಮತ್ತು ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ, ಸಂಗೀತ ಅಭಿಮಾನಿಗಳಿಗೆ ಅದನ್ನು ಹೇಳಬೇಕು, ಮತ್ತೆ ನೋಡುವಂತಾಗಬೇಕು. ಎಸ್, ಆ ಮೂಲಕ ಸಾಹಿತ್ಯವನ್ನು ರಚನೆ ಮಾಡಿದಂಥ ಅಥವಾ ಈ ಒಂದು ಆಲ್ಬಮನ್ನು ನಿರ್ದೇಶಿಸಿದ ಜೊತೆಗೆ ಈ ಗಾಯಕರುಗಳಿಗೆ ನೀವು ದೊಡ್ಡ ಮಟ್ಟದ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು. ಇನ್ನೂ ಕೂಡ ತುಂಬ ದೊಡ್ಡ ಹಾದಿಯನ್ನು ಅವರು ಸಾಗಲಿಕ್ಕಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ. ನಾಗರಾಜ್ ಸರ್, ನಾನು ಅದೇ ಕುಂಜರ ಮೊಗದವ ನಂಜುಂಡನ ಸುತ ಇದರ ಸಾಹಿತ್ಯದ ಬಗ್ಗೆ, ಈ ಹಾಡಿನ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ನೀವು ವಿಚಾರಗಳನ್ನು ಪ್ರಸ್ತುತಪಡಿಸಬೇಕು. ಸರ್, ಈಗಾಗಲೇ ಹೇಳಿದ್ದೆ ನಾನು ಷಟ್ಪದಿಯಲ್ಲಿ ಸ್ವಲ್ಪ ಬರೀಲಿಕ್ಕೆ ನಾನು ಇದರ ಈ ಪರ್ಟಿಕ್ಯುಲರ್ಲಿ ಈ ಹಾಡಿನ ಕಥಾಂಧರ, ಅದರ ಸಾಹಿತ್ಯದ ಬಗ್ಗೆ, ಅದರ ಸಂದೇಶ, ಅದು ಕೊಡುವ ಸಂದೇಶಗಳು ಷಟ್ಪದಿಯಲ್ಲಿ ಅಂದ್ರೆ ಇದನ್ನ ನಾನು ಕುಸುಮ ಷಟ್ಪದಿಯಲ್ಲಿ ನಾನು 230 ಪದ್ಯಗಳನ್ನು ಬರೆದದ್ದು, ಅದು ಮತ್ತೆ ಪ್ರಿಂಟ್ ಆಯ್ತು, ಎಲ್ಲ ಆಯ್ತು. ಶ್ರೀಕಾಂತ್ ಸರ್ ಅವರು ಕೇಳಿದ ಕೂಡಲೇ ನನಗೆ ಬಂದದ್ದು, ಯಾಕೆ ನಾನು ಷಟ್ಪದಿಯಲ್ಲೇ ಬರಿಬಾರ್ದು ಅಂತ. ಕುಸುಮ ಷಟ್ಪದಿ ಆಲ್ರೆಡಿ ನಾನು ತುಂಬಾ ಬರೆದಿರುವಂತ ಕಾರಣ ಸಡನ್ ಆ ಮೂಮೆಂಟಲ್ಲಿ ನನಗೆ ಬಂದದ್ದು ಶರಷಟ್ಪದಿಯಲ್ಲಿ ಬರೆಯುವ ಅಂತ. ಶರಷಟ್ಪದಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ 2 2 ಒಂದನೇ ಸಾಲಿನಲ್ಲಿ 4 4 4 4 4 4 4 ಒಂದು ಗುರು ಬರ್ತದೆ, 3 ಗೆರೆ ಆಯಿತು. ಆಮೇಲೆ ಉಳಿದ 3 ಲೈನ್ಸ್ ಅಲ್ಲಿ ಅದೇ ಟೈಪ್ ಬರ್ತದೆ, 4 4 4 4 4 4 4 ಒಂದು ಗುರು. ಈ ರೀತಿಯ ಮಾತ್ರೆಗಳ ಲೆಕ್ಕಾಚಾರ ಇದೆ. ಮತ್ತೆ ಮಾತ್ರೆಗಳಲ್ಲಿ ಯಾಕೆ ಬರೀಲಿಕ್ಕೆ ನಾವು ಇದು ಮಾಡ್ಬೇಕಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಪದ್ಯ ಇರಲಿ, ಅದಕ್ಕೆ ಒಂದು ರಿದಮ್ ಇದೆ ಅಂದ್ರೆ, ಅದಕ್ಕೊಂದು ಲಯ ಇದೆ ಅಂತ ಹೇಳಿದ್ರೆ ಅಲ್ಲಿ ಮಾತ್ರೆ ಇದ್ದೇ ಇರ್ತದೆ. ಅದು ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೆ ಕವನವನ್ನ ಪದ್ಯವನ್ನ ಹೇಳಿ ನೀವು ಗುಣಗುಣಿಸುವ ಆ ಪದ್ಯ ಅನ್ನುವುದು ಅಲ್ಲಿ ಆ ಮಾತ್ರೆಗಳ ಲೆಕ್ಕಾಚಾರ ಇರ್ದೇ ಇರಬೇಕು. ನಮ್ಮ ಹೊಸ ಕಾಲದ ಎಲ್ಲ ಬರಹಗಾರರು ಈ ಮಾತನ್ನು ಕೇಳಿಸಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಈಗ ಬರೀತಾರೆ, ಈಗ ತುಂಬಾ ಜನ ಬರೆಯೋರಿದ್ದಾರೆ ಈಗಲೂ ಸಹ. ಕೆಲವರು ಹಳಗನ್ನಡ ಶೈಲಿಯಲ್ಲಿ ಅಥವಾ ಈ ಷಟ್ಪದಿಗಳನ್ನ ಮತ್ತೊಂದು ಇಂಥದ್ಗಳನ್ನೆಲ್ಲ ಛಂದಸ್ಸುಗಳನ್ನ ಬಳಸ್ಕೊಂಡು ಬರೀತಾರೆ.
ಅವ್ರು ಯಾಕೆ ಬರೀತಾರೆ ಅಂದ್ರೆ ಆ ಲಯ ಇದೆಯಲ್ಲ ಅದು ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ನಾವೀಗ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಾವಾಗ್ಲೂ ಸಹ ನಮ್ಮ ಮೈಂಡ್ ಏನೋ ಒಂದು ಪದ್ಯವನ್ನು ಗುನುಗ್ತಾ ಇರ್ತದೆ, ಅದರಲ್ಲಿ ಮಾತ್ರೆಗಳ ಲೆಕ್ಕಾಚಾರ ಇದೆ. ಒಂದು ವೇಳೆ ಒಂದು ಮಾತ್ರೆ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಅವರಿಗೆ ಹಾಡ್ಲಿಕ್ಕೆ ಆಗುದಿಲ್ಲ. ಈಗ ಅವರು ಇಬ್ರು ಹಾಡುವಾಗ ನಾನು ಬರೆದದ್ರಲ್ಲಿ ಒಂದು ಮಿಸ್ಟೇಕ್ ಇದ್ರೆ ಅಲ್ಲಿ ಅವರಿಗೆ ಅಲ್ಲಿ ಎಲ್ಲೋ ಒಂದು ಹಿಡ್ಕೊಂಡಾಗ್ತದೆ, ಅಂದ್ರೆ ಅಲ್ಲಿ ಮಾತ್ರೆಗಳ ಲೆಕ್ಕಾಚಾರ ವ್ಯತ್ಯಾಸ ಬಂದಿದೆ ಅಂತ. ಹಾಗೆ ಪ್ರತಿಯೊಂದು ಷಟ್ಪದಿ ಇರ್ಬೋದು, ಈಗ ನಾವು ಹಿಂದಿನ ಕಾಲದಿಂದ ಬಂದಿರುವ ಕಂದ ಪದ್ಯ, ಷಟ್ಪದಿ, ಯಾವುದೇ ಛಂದಸ್ ಇರ್ಬೋದು, ಅದರಲ್ಲಿ ಮಾತ್ರೆಗಳ ಲೆಕ್ಕಾಚಾರ ಕರೆಕ್ಟ್ ಆಗಿರ್ಬೇಕು. ಸಾಮಾನ್ಯವಾಗಿ ಮಾತ್ರೆಗಳನ್ನ ಲೆಕ್ಕಾಚಾರ ಮಾಡಿ ಬರೆಯುವಂತದಲ್ಲ ಅದು. ಅದು ನಾವು ನಮ್ಮ ಮೈಂಡ್ ಅಲ್ಲಿ ರಿದಮ್ ಇರ್ಬೇಕು. ನಾನೀಗ ಒಂದು ಸಣ್ಣ ರೀತಿಯಲ್ಲಿ ಬರೆಯುವುದು, ಆದ್ರೆ ನೀವು ಕೇಳಿರ್ಬೋದು ನಮ್ಮ ಗದುಗಿನ ನಾರಾಯಣಪ್ಪನವರು, ಅವರೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಅಲ್ಲಿ ಪುಷ್ಕರಣಿಯಲ್ಲಿ ಮಿಂದು ಕಂಬದ ಹತ್ರ ಬಂದು ಆ ವೀರನಾರಾಯಣ ದೇವಸ್ಥಾನದ ಎದುರಿಗೆ ಕಂಬಕ್ಕೆ ಹೊರಗೆ ಕೂತ್ಕೊಂಡು ಅವ್ರು ಬರಿತಾ ಇದ್ರು. ಅವರು ಬರೆಯುವುದು ಆ ಅಕ್ಷರಗಳನ್ನು, ಆ ಪದಗಳನ್ನು ಯೋಚನೆ ಮಾಡ್ಕೊಂಡಲ್ಲ, ಆ ಒಂದು ರಾಗ ಇದೆಯಲ್ಲ, ಆ ಒಂದು ರಾಗ, ಆ ತಾಳ, ಆ ಲಯವನ್ನ ಅವ್ರ ಮೈಂಡ್ ಅಲ್ಲಿ ಗುನ್ಗುತ್ತಾ ಇರ್ತಾರೆ. ಹಾಗೆ ಬರಿತಾ ಹೋಗ್ಬೇಕು. ಇಲ್ಲ ಇದ್ರೆ ಅದೇನಾಗ್ತದೆ ಅಂದ್ರೆ ಪದಗಳನ್ನ ಹಾಕಿದ್ರೆ ಅಲ್ಲಿ 4 ಮಾತ್ರೆ ಬಂತ, 5 ಮಾತ್ರೆ ಬಂತ, ಈ ಲೆಕ್ಕಾಚಾರದಲ್ಲಿ ನಮಗೆ ಅದು ತಪ್ಪಿ ಹೋಗ್ತದೆ. ಹಾಗೆ ಸಾಹಿತ್ಯವನ್ನ, ಅದರಲ್ಲೂ ಹಳಗನ್ನಡ ಸಾಹಿತ್ಯವನ್ನು ನಾವು ಬಳಸುವಾಗ ಒಂದು ರಾಗವನ್ನು ಇಟ್ಕೊಂಡ್ರೆ ಅತ್ಯಂತ ಸರಳವಾಗಿ ಬರೀಲಿಕ್ಕೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಎಸ್, ಶ್ರೀಕಾಂತ್ ಸರ್, ಈಗಾಗಲೇ ಅನೇಕ ಈ ರೀತಿಯ ಏನು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನೀವು ಪ್ರಸ್ತುತಿಪಡಿಸಿದ್ದೀರಿ. ಈ ಹಿಂದೆ ಯಾವುದೆಲ್ಲ ನೀವು ಪ್ರಸ್ತುತಿಪಡಿಸಿರುವಂಥದ್ದು, ಯಾವ ರೀತಿಯ ನಿಮ್ಮ ಈ ಒಂದು ಕಾರ್ಯಚಟುವಟಿಕೆ ನಡೀತಾ ಉಂಟು? ಸರ್, ನಾನಂದರೆ ಆ್ಯಕ್ಚುಲಿ ನಾನು ಮೂಲತಃ ಸೈನ್ಸ್ ವಿಜ್ಞಾನ ಶಿಕ್ಷಕರು. ಆದರೆ ನನಗೊಂದು ವೃತ್ತಿಯ ಜೊತೆಗೆ ಪ್ರವೃತ್ತಿ ಒಂದಿದೆ. ನನಗೆ ಸ್ವಲ್ಪ ಒಂದು ಕೆಲವೊಂದು ಹವ್ಯಾಸಗಳನ್ನು ನಾನು ಎಲ್ಲರಿಗೂ ಇರಬೇಕಾದದ್ದು. ಹೌದು ಸರ್, ನಾನಂದರೆ ಕೆಲವೊಂದು ಹವ್ಯಾಸಗಳನ್ನು ರೂಢಿಸ್ಕೊಂಡಿದ್ದೇನೆ. ಒಂದು, ನಾನು ಕಾಯಿನ್ ಕಲೆಕ್ಷನ್ ಮಾಡ್ತೇನೆ. ಹಳೆ ಕಾಲದ ಕಾಯಿನ್ಸ್ ಇದ್ರೆ ಎಲ್ಲಿದ್ರು ಸಂಗ್ರಹ, ಅದೊಂದು ಹುಚ್ಚಿದೆ ನನಗೆ. ಅದನ್ನು ಮಕ್ಕಳಿಗೆಲ್ಲ ಎಕ್ಸಿಬಿಷನ್ ಮಾಡಿ ತೋರಿಸ್ತೇನೆ. ಅದೊಂದು ಜೊತೆಗೆ ಈ ಸಂಗೀತ ಒಂದು ಸ್ವಲ್ಪ ಆಸಕ್ತಿ ಇದೆ. ಅದರಲ್ಲಿ ತುಂಬ ಏನು ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಸಂಗೀತವನ್ನು ತುಂಬ ಇಷ್ಟಪಡ್ತೇನೆ ನಾನು. ಮಗಳು ಮುಂದೆ ಹೋಗ್ತಾ ಇದ್ದಾಳೆ. ಮಗಳು ಹೋಗ್ತಾ ಇದ್ದಾಳೆ. ಬಹುಶಃ ನನ್ನಲ್ಲಿರುವ ಇಂಟ್ರೆಸ್ಟ್ ಅವಳ ಮೂಲಕ ಬಂದಿರಲೂಬಹುದು. ಹಾಗಾಗಿ ನನಗೆ ಸಣ್ಣ ವಯಸ್ಸಿನಿಂದ 7ನೇ ಕ್ಲಾಸ್ ಇರುವಾಗಲೇ ಮನೆಯಲ್ಲಿ ದೊಡ್ಡ ದೊಡ್ಡ ಸ್ಪೀಕರನ್ನು ಇಟ್ಕೊಂಡು ಅದರಲ್ಲಿ ಬೇಸ್ ಎಲ್ಲ ಡಬ ಡಬ ಅಂತ ಬಡಿಯುವಾಗ ಬಹಳ ಖುಷಿ ಆಗೋದು. ಅದು ಹಿಂದಿ ಹಾಡನ್ನು ತುಂಬ ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಒಂದು ಹಾಡಂದ್ರೆ ತುಂಬ ಇಷ್ಟ, ಮ್ಯೂಸಿಕ್ ಅಂದ್ರೂ ತುಂಬ ಇಷ್ಟ. ಹಾಗೆ ನಮ್ಮ ನಾಗರಾಜ್ ಸರ್ ಅವರ ಒಂದು ಪರಿಚಯ ಆದಮೇಲೆ ಅವರ ಒಂದು ಈ ಷಟ್ಪದಿಯಲ್ಲಿ ಬರೆಯುವಂಥದ್ದು, ಹಳೆಗನ್ನಡದಲ್ಲಿ ಬರೆಯುವ ನೋಡುವಾಗ ನನಗೇನೋ ಒಂಥರ ಡಿಫರೆಂಟ್ ಆಗಿ ಅನಿಸ್ತು ಸರ್. ಹಾಗೆ ಒಂದು ಮಾಡುವಂಥ ಪ್ರಯತ್ನ ಮಾಡಿದೆ. ಹೇಳಿದ ತಕ್ಷಣ ಬರೆದು ಕೊಟ್ಟರು ಸರ್. ಆಮೇಲೆ ನನಗೆ ತುಂಬ ಸಹಾಯ ಮಾಡಿದಂಥ ಒಂದು 2 ವ್ಯಕ್ತಿಗಳಿದ್ದಾರೆ ನನ್ನ ಮಗಳಿಗೂ ಕೂಡ. ಒಬ್ಬರು ನಮ್ಮ ಕನ್ಯಾನದ ರವಿ ಸರ್ ಅಂತ, ರವಿರಾಜ್ ಸರ್, ನಾವು ರವಿ ಅಂತ ಕರಿತೇವೆ, ರವಿರಾಜ್ ಸರ್ ಅಂತ ಹೇಳಿ ಕನ್ಯಾನದವರು. ಅವರು ಕೂಡ ಮ್ಯೂಸಿಕ್ ಡೈರೆಕ್ಟರ್ನ ಮಾಡ್ತಾರೆ. ಹಾಗೆ ನನಗೆ ಅವರು ವಿಠಲ್ ನಾಯ್ಕ ಅಂತಿದ್ದಾರೆ, ಅವರು ಕೂಡ ಆತ್ಮೀಯ ಶಿಕ್ಷಕರು. ಅವರು ಕೂಡ ತುಂಬಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಅವರ ಮೂಲಕ ಪರಿಚಯ ಆಯಿತು. ಹಾಗೆ ನನಗೆ ಅವರು ತುಂಬ ಸಹಕಾರ ಕೊಟ್ಟರು. ನಿಮ್ಮ ಮಗಳಲ್ಲಿ ಒಳ್ಳೆ ಮೆಲೋಡಿ ಇದೆ, ಅವಳು ಸಂಗೀತ ಅಭ್ಯಾಸ ಮಾಡಲಿ. ಹಾಗಾಗಿ ಅವಳಿಗೆ ಒಂದು ಹುರಿದುಂಬಿಸಿದರು. ನೀವು ಸುಮ್ಮನೆ ಹಾಡ್ಲಿಕ್ಕೆ ಆಗೋದಿಲ್ಲ, ನಿಮಗೊಂದು ವೇದಿಕೆ ಬೇಕು, ನೀವು ಯೂಟ್ಯೂಬಿಗೆ ಹಾಕಬೇಕು. ಹಾಗಾಗಿ ನಮಗೆ ಹುರಿದುಂಬಿಸಿದರು ಅವರು ಸರ್. ಹಾಗಾಗಿ ರವಿದಾಸ್ ಸರ್ಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೇನೆ. ಇವತ್ತಿನ ಸಂದರ್ಭದಲ್ಲಿ ಲಾಕ್ಡೌನ್ ಅವಧಿಯಲ್ಲಿ ನೋಡಿದ್ದೇವೆ, ಕಳೆದ ಬಾರಿಯದು ಮತ್ತು ಈ ಬಾರಿಯದು ಕೂಡ ಅನೇಕ ಯುವಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಎಲ್ಲ ವಲಯದವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಸೃಜನಶೀಲವಾದ ಏನನ್ನಾದರೂ ಒಂದು ಮಾಡಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುವಂಥದ್ದು ದೊಡ್ಡ ಮಟ್ಟಿಗೆ ಅದು ಪ್ರಚಾರಕ್ಕೆ ಕೂಡ ಬಂದಿದೆ. ಅನೇಕ ಮಂದಿಗೆ ಅದೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಹಾಗೆ ಎಸ್ ಸರ್, ಹಾಗೆ ಒಂದು ಸ್ಟಾರ್ಟ್ ಆಯಿತು. ಹಾಗೆ ಒಂದು ಶ್ರೀಕಾಂತ್ ಬೈಂದೂರ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನಾನು ಕ್ರಿಯೇಟ್ ಮಾಡಿದೆ. ಹಾಗೆ ನನ್ನ ಮಗಳಿಗೆ ಒಂದು ಹಾಡುವಂಥ ಒಂದು ಅವಕಾಶ ಕೂಡ ಅದರಲ್ಲಿ ಕೊಟ್ಟು ನಾನು ಹಾಕಿದೆ. ತುಂಬ ಜನ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ರು. ಹಾಗೆ ಈ ಒಂದು ನೋಡ್ತಾ ಇರಿ ಯೂಟ್ಯೂಬ್ ಅನ್ನು ನೋಡ್ತಾ ಇರಿ, ಶ್ರೀಕಾಂತ್ ಬೈಂದೂರ್ ಅವರ ಯೂಟ್ಯೂಬ್ ಅನ್ನು. ಎಸ್, ಅನೇಕ ಹಾಡುಗಳನ್ನು ಕವನ ಜೊತೆಗೆ ಬೇರೆಯವರು ಕೂಡ ಆಡಿದ ಹಾಡುಗಳೆಲ್ಲ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಸ್ವಲ್ಪ ಎಸ್, ಕವನ ಈಗ 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 ಒಂದು ಹಾಡು ಹೇಳ್ಬೇಕಲ್ವಾ? ಎಸ್ ವೀಕ್ಷಕರೇ, ಈ ಸಂದರ್ಭದಲ್ಲಿ ಕವನ ಅವರಿಂದ ಮತ್ತೊಂದು ಗಾಯನವನ್ನು ನಾವೀಗ ಪ್ರಸ್ತುತಿಪಡಿಸಲಿಕ್ಕಿದ್ದಾವೆ. ಎಸ್ 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 ಎಸ್
ಸ್ಟಾರ್ಟಿಂಗ್ ಆಯ್ತು ಸರ್ ಸ್ಟಾರ್ಟಿಂಗ್ गुरु गोविंदो खड़े ताके लागो पाय बलिहारी गुरु आपने गोविंद दियो बताए कबीरा गोविंद दियो बताए बड़ा हुआ तो क्या हुआ जैसे पेड़ खजूर बड़ा हुआ तो क्या हुआ जैसे पेड़ खजूर पंथ को छाया नहीं फल लगे अति दूर कबीरा फल लगे अति दूर ऐसी बानी बोलिए मन का पाखोर ऐसी बानी बोलिए मन का पाखोर औरन को शीतल करे आपहु शीतल होय कबीरा आपहु शीतल होय बुरा जो देखन मैं चला बुरा ना मिले कोई बुरा जो देखन मैं चला बुरा ना मिले कोई जो मन खोजा अपना मुझसे बुरा ना कोई कबीरा मुझसे बुरा ना कोई माटी कहे कुम्हार से तू क्या रोंदे मोए माटी कहे कुम्हार से तू क्या रोंदे मोए एक दिन ऐसा आएगा मैं रोंदूंगी तोय कबीरा मैं रोंदूंगी तोय कल करे सो आज करे सो अब कल करे सो आज करे सो अब फल में फरले होएगी बहुरी करेगा कब कबीरा बहुरी करेगा कब ವೀಕ್ಷಕರೇ ಕವನ ಅವರ ಈ ಹಾಡು ಕೇಳಿದ್ರಿ ಅದ್ಭುತವಾದ ಕಂಠ. ಸರ್, ನಾನು ಕೇಳಬೇಕಾದ ಕೊನೆಯದಾಗಿ ಪ್ರಶ್ನೆ, ನಾನು ಸಮಯ ನಮ್ಮದು ಮುಗಿತಾ ಬಂತು. ಎಸ್, ಶಿಕ್ಷಕರಿದ್ದೀರಿ, ಗಾಯಕರಿದ್ದೀರಿ, ಶಿಕ್ಷಣ ಮತ್ತು ಗಾಯನ, ಸಂಗೀತ ಇದನ್ನೆಲ್ಲ ಜೋಡಿಸಬೇಕಾದಂಥ ನಿಮ್ಮ ಮುಂದಿನ ಏನು ಉದ್ದೇಶಗಳು, ಕಲ್ಪನೆಗಳು, ಪರಿಕಲ್ಪನೆಗಳು ಏನೆಲ್ಲ ಇಟ್ಕೊಂಡಿದ್ದೀರಿ ಸರ್? ನಾನು ಒಬ್ಬ ವಿಜ್ಞಾನ ಶಿಕ್ಷಕ ಅಂತ ಆಗಿದ್ದಾರೆ ಹೇಳಿದೆ ಸರ್. ಹೌದು. ಈಗ ಈ ಒಂದು ಕೊರೋನಾ ಬಂದಾಗ ಒಂದು ಮಕ್ಕಳಲ್ಲಿ ಕೂಡ ಸಾಕಷ್ಟು ಗೊಂದಲ ಆಗಿದೆ.
ಮತ್ತು ಪೇರೆಂಟ್ಸಲ್ಲಿ ಹೆತ್ತವರಲ್ಲಿ ಕೂಡ ತುಂಬ ಗೊಂದಲ ಆಗಿದೆ. ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈಗ 2ನೇ ಅಲೆ ಆಗಿದೆ, 3ನೇದು ಬರ್ಬೋದು, ಬರದೇನೂ ಇರ್ಬೋದು. ಬಟ್ ಬರುವುದಿಲ್ಲ ಅಂತ ನಾವು ನಂಬುದು ಅದೇ ಸರ್, ಅದೊಂದು ವ್ಯಾಕ್ಸಿನೇಷನ್ ಎಲ್ಲ ಆದರೆ ವಿಪರೀತವಾಗಿ ಎದುರಿಸಿ ಬೆದರಿಸಿ ಬಿಟ್ಟಿದೆ. ಯಾರು ಶಾಲೆಗೆ ಬರುವುದು ಬೇಡ ಅನ್ನೋ ರೀತಿಯಲ್ಲಿ ನಮಗೆ ಶಾಲೆ ಓಪನ್ ಆಗ್ಬೇಕು ಸರ್, ಆಗ್ಬೇಕು, ಆ ಕಳೆ ಬರಬೇಕು. ಹಾಗಾಗಿ ನನಗೆ ಮಕ್ಕಳಿಗೆ ಏನಾದರೂ ಒಂದು ಹೊಸತನ ಮಾಡಬೇಕು ಅಂತ ನನಗೂ ಅನಿಸ್ತು. ಹಾಗಾಗಿ ನಾನೊಬ್ಬ SLCಗೆ ಪಾಠ ಮಾಡುವ ಶಿಕ್ಷಕನಾದಾಗ ನಾನು ಮಕ್ಕಳಿಗೆ ಚಿತ್ರ ಬಿಡಿಸ್ತಾ ಇದ್ದೆ. SLCಲಿ ವಿಜ್ಞಾನದಲ್ಲಿ ಸುಮಾರು 12ರಿಂದ 16 ಮಾರ್ಕ್ ಅಷ್ಟು ಚಿತ್ರ ಇದೆ. ಮೊದಲು 16 ಇತ್ತು, ಈಗ 12 ಮಾರ್ಕ್ ಇದೆ. 12 ಮಾರ್ಕನ್ನು ಚಿತ್ರ ಚಂದ ಬಿಡಿಸಿದ್ರೆ ಮಕ್ಕಳಿಗೆ 12 ಮಾರ್ಕ್ ಸುಲಭದಲ್ಲಿ ಸಿಗುತ್ತೆ. ಆದರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಇವತ್ತು ಚಿತ್ರ ಕೊಟ್ಟದನ್ನು ನಾಳೆ ಮರೀತಾರೆ. ಅವರಿಗೆ ಆ ಸ್ಕೆಚ್ ಮೆಜರ್ಮೆಂಟ್ ಮರೆತು ಹೋಗುತ್ತೆ. ನಾನು ಅದಕ್ಕೊಂದು ಐಡಿಯಾ ಮಾಡಿದೆ. ಈ ಮಕ್ಕಳಿಗೆ ನಾನು ಹೀಗೆ ಹೋಗಿ ಸುಮ್ಮನೆ ಚಿತ್ರ ಬಿಡಿಸೋದಕ್ಕಿಂತ ಒಂದು ಮೆಜರ್ಮೆಂಟ್ ಕೊಟ್ಟು ಬಿಡಿಸಿದ್ರೆ, ಈಗ ನಾವು ಒಂದು ಮನೆ ಕಟ್ತೇವೆ, ಇಂಜಿನಿಯರ್ ಪ್ಲಾನ್ ಇದ್ದು ಮನೆ ಕಟ್ಟೋದಕ್ಕೂ ವಿದೌಟ್ ಪ್ಲಾನ್ ಮನೆ ಕಟ್ಟೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ನಾನೊಂದು ಯೋಚನೆ ಮಾಡಿದೆ, ಈ ಚಿತ್ರವನ್ನ ಇಷ್ಟೇ ಮೆಜರ್ಮೆಂಟ್ ಅಲ್ಲಿ ಮಾಡಬೇಕು. 10 ಸೆಂಟಿಮೀಟರ್ ಎತ್ತರ, 8 ಸೆಂಟಿಮೀಟರ್ ಆಗಲ್ಲ. ಹಾಗೆ ಒಂದು ಕಲ್ಪನೆ ಮಾಡಿ ಕೆಲವಷ್ಟು ಚಿತ್ರಗಳನ್ನು ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಈಗಾಗಲೇ. ಖಂಡಿತವಾಗಿ ಆ ಮಕ್ಕಳು ಅದನ್ನ ಬಳಸಿಕೊಂಡ್ರೆ ಖಂಡಿತವಾಗಿ ವಿಜ್ಞಾನದಲ್ಲಿ ಸಿಗುವಂತ 12 ಮಾರ್ಕ್ ಅನ್ನು ಅವರು ಖಂಡಿತ ಪಡಿಬಹುದು. ಹಾಗೆ ನಾನು ನಿಮ್ಮ ಶ್ರೀಕಾಂತ್ ಬೈಂದೂರು ಯೂಟ್ಯೂಬ್ ಅಲ್ಲಿ ಶ್ರೀಕಾಂತ್ ಬೈಂದೂರು ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಚಾರ. ಯಾವ ರೀತಿ SLC ಮಕ್ಕಳಿಗೆ ಪ್ರಯೋಜನವಾಗುವಂತ ಏನೋ ಆ ಚಿತ್ರ ಬರೆಯುವಂತ ಒಂದು ಮೆಥಡಾಲಜಿ ಇದೆ, ಅದನ್ನು ಆ ಒಂದು ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಮಾಡಬಹುದು ಅನ್ನುವಂತ ಒಂದು ಸರಳವಾದ ಸೂತ್ರವನ್ನು ಈಗಾಗಲೇ ಅದನ್ನು ಅವರು ಶ್ರೀಕಾಂತ್ ಬೈಂದೂರು ಅನ್ನುವಂಥ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದಾರೆ. ವೀಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಗಮನಿಸಬೇಕು ವಿಚಾರ. ಅಂದರೆ ಹೃದಯ ಚಿತ್ರವನ್ನು ಸುಲಭವಾಗಿ ಬಿಡಿಸುವ ಸರ್, ಮೆದುಳಿನ ಚಿತ್ರ. ಯಾಕಂದ್ರೆ ಮಕ್ಕಳು ಬಿಡಿಸುವಾಗ ಒಂದು ಮೆಜರ್ಮೆಂಟ್ ಇದ್ರೆ ಅವರು ಪ್ರಾಕ್ಟೀಸ್ ಮಾಡುವಾಗ ಅದೇ ಮೆಜರ್ಮೆಂಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅದೇ ಡಿಟ್ಟು ಪಡಿ ಹೆಚ್ಚು ನಾಳೆ ಎಕ್ಸಾಮ್ ಅಲ್ಲಿ ಬಿಡಿಸ್ಬೇಕು, ಅದು ಮೆಜರ್ಮೆಂಟ್ ಇದ್ದಾಗ. ಹಾಗಾಗಿ ಮಕ್ಕಳು ಖಂಡಿತವಾಗಿ ಅದರ ಉಪಯೋಗವನ್ನು ಪಡ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಇನ್ನು ನಾನು ರಸಾಯನ ಶಾಸ್ತ್ರ ಸಂಬಂಧಪಟ್ಟಂತ ಕೆಲವು ಚಿತ್ರಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅಪ್ಲೋಡ್ ಮಾಡ್ತೇನೆ. ಜೊತೆಗೆ ನನ್ನ ಜೊತೆಗೆ ನಾವು ಕಾಯ್ತಾ ಇರಬೇಕು. ನನ್ನ ಜೊತೆಗೆ ಒಬ್ಬರು ವೆಂಕಟರಮಣ ಸರ್ ಅಂತ ಇದ್ದಾರೆ, ನನ್ನ ಒಂದು ಆತ್ಮೀಯರು, ನನಗೆ ವಿಜ್ಞಾನಕ್ಕೆ ತುಂಬಾ ಸಪೋರ್ಟ್ ಮಾಡುವವರು. ಅವರಿಗೆ ಈ ಸಲ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ. ಅವರು ಕೂಡ ನನ್ನ ಒಬ್ಬರು ಶಿಕ್ಷಕರು, ನಮ್ಮ ಚಾನೆಲ್ನ ಒಬ್ಬರು ಸದಸ್ಯರನ್ನು ಹೇಳಲಿಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬಾ ಇಷ್ಟಪಡ್ತೇನೆ. ಹಾಗೆ ಒಂದು ಈ ಹಾಡಿನ ಬಗ್ಗೆ ಸರ್ ಮತ್ತೊಮ್ಮೆ ಹೇಳೋದಾದ್ರೆ, ಈ ಒಂದು ಹಾಡಿಗೆ ಸಂಗೀತವನ್ನ ಸುಬ್ರಹ್ಮಣ್ಯ ಕಾರಣ ಕೊಟ್ಟರು ಸರ್. ಕೊಟ್ಟಾಗ ನಾನು ಅವರಿಗೆ ಇವರ ಸಾಹಿತ್ಯವನ್ನು ಕೊಟ್ಟಾಗ ಅವರಿಗೆ ಫಸ್ಟಿಗೆ ಅವರು ಮಾಡಿದರು, ಈ ಒಂದು ಕಂಪೋಸ್ ಮಾಡಿದ್ದು ಅವರೇ ಸರ್. ಮಾಡುವಾಗ ಫಸ್ಟಿಗೆ ಹೇಳಿದ್ರು ಅವರು, ಈ ಪದಗಳೆಲ್ಲ ಹೊಸ ಪದಗಳ ಇದೆಯಲ್ಲ, ಇದೇನು ಅಂತ ನನ್ನಲ್ಲಿ ಕೇಳಿದ್ರು. ಹೌದು, ನಾನು ಹೇಳಿದೆ ಸರ್, ಅದು ಹೊಸ ಪದಗಳ ಇರುವುದೇ ಅದು ವಿಶೇಷ. ಇದರಲ್ಲಿ ನಮ್ಮ ಸರ್ ಒಬ್ಬರು ಸಾಹಿತಿಗಳು ವಿಶೇಷವಾಗಿ ಬರೆದಿದ್ದಾರೆ ಸರ್, ನಾವು ಇದನ್ನು ಕಂಪೋಸ್ ಮಾಡಿದರೆ ಹೇಗಾಗ್ಬೋದು ಅಂತ ಒಂದು ನಾನು ಅವರಲ್ಲಿ ಕೇಳಿದೆ. ಅವರು ನೋಡೋಣ ಸರ್, ಒಂದು ಟ್ರೈ ಮಾಡೋಣ ಅಂತ ಹೇಳಿದರು. ಆಮೇಲೆ ಆ ಪದಗಳು ಅವರಿಗೆ ತುಂಬಾ ಖುಷಿ ಆಯ್ತು ಸರ್. ಈ ಕುಂಜರ ಪದ ಅನ್ನೋದು ಇಷ್ಟರವರೆಗೆ ಆ ಪದದಲ್ಲಿ ಕುಂಜರ ಅನ್ನುವ ಹೆಸರಿನಲ್ಲಿ ಒಂದು ಇಷ್ಟರವರೆಗೆ ಯಾವುದೇ ಒಂದು ಹಾಡು ಬಂದಿಲ್ಲ, ಗಣೇಶನ ಹಾಡು ಬಂದಿಲ್ಲ ಸರ್. ಒಂದು ಹೊಸ ಪದ ಇದೆ, ನಾವು ಅದನ್ನು ಕುಂಜರ ಮಗದವ, ಕುಂಜರ ಅಂದ್ರೆ ಆನೆ. ಹಾಗಾಗಿ ಆ ಹೊಸ ಪದದ ಒಂದು ಹಾಡನ್ನ ನಾವು ಉಳಿಸ್ಕೊಳ್ಳೋಣ ಸರ್, ಯಾವ ಪದ ಕೂಡ ಕರೆಕ್ಷನ್ಸ್ ಬೇಡ ಸರ್, ಏನ್ ಹೇಳಿದ್ದಾರೆ ಅದೇ ಹಾಡನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿದ್ರು. ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಮಗಳಿಗೂ ಕೂಡ ತುಂಬಾ ಟೀಚಿಂಗ್ ಮಾಡಿದ್ರು ಅವರು. ಹಾಗಾಗಿ ಇವತ್ತು ಒಂದು ಪ್ರಯೋಗ ಮಾಡಿದ್ರು. ಯಶು ಅವರೇ, ಈ ರೀತಿಯ ಒಂದು ಹಾಡುಗಳನ್ನು ನೀವು ತುಂಬ ವೇದಿಕೆಗಳಲ್ಲೇ ನಿಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದವರು. ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಇದರ ಸಾಹಿತ್ಯದ ಬಗ್ಗೆ? ನನಗೆ ಮೊದಲ ಒಂದು ಶಬ್ದವೇ ದೊಡ್ಡ ಸಾಧನೆ ಆಯ್ತದ. ಕುಂಜರ ಮಗದವ ನಂಜುಂಡನ ಸುತ, ಇದುವರೆಗೆ ಯಾವ ಹಾಡಿನಲ್ಲ ಅಂತ ಪದ ನನಗೆ ಸಿಗ್ಲೇ ಇಲ್ಲ. ತುಂಬಾ ಖುಷಿ ಆಯ್ತು. ನಾನು ಅದೇ ಹಾಗೆ ಹೇಳಿದಾಗೆ ಒಂದು ಹೊಸತನವನ್ನು ನಾನು ಮಾಡ್ತಾ ಹೋಗ್ಬೇಕು ಅಂತ ನಾನು ಹುಡುಕ್ತಾ ಇರ್ತೇನೆ. ಇವರು ಸಾಹಿತ್ಯ ಸಿಕ್ಕಿದ ಕೂಡಲೇ ಫಸ್ಟಿಗೆ ಹೊಸತನವೇ ಸಿಕ್ತು ನನಗೆ. ಅಂತೂ ಇದು ತುಂಬಾ ಯಶಸ್ವಿ ಆಗ್ತದೆ ಅಂತೇಳಿ ಅನ್ಕೊಂಡಿದ್ದೆ. ಯಶಸ್ವಿ ಆಗಲಿ ಅಂತ ನಾವು ಕೂಡ ಬಯಸೋಣ, ನಮ್ಮ ಹಾರೈಕೆ ಕೂಡ. ನಾನು ವೀಕ್ಷಕರೇ, ಕಲಾ ಸಂಚಯ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಪನ ಮಾಡಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ಇವತ್ತಿನ ಒಂದು ತುಂಬ ಖುಷಿ ಲವಲವಿಕೆಯಿಂದ ಮತ್ತೊಂದು ಭಿನ್ನ ಶೈಲಿಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದೇವೆ. ಗಣನಾಥ ಆಲ್ಬಮ್ ಏನು ಇಡೀ ತಂಡ ರೂಪಿಸಿದೆ. ಆ ಆಲ್ಬಮನ್ನು ಅವರವರ ಯೂಟ್ಯೂಬ್ಗಾಗಿ ಸಿದ್ಧತೆ ಮಾಡಿಕೊಂಡ್ರೂ ಕೂಡ ನೀವೆಲ್ಲರೂ ಕೂಡ ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೂಡ ನೋಡಬೇಕು ಅನ್ನುವಂಥ ಒಂದು ಕಾಳಜಿಯಿಂದ ಇವತ್ತು ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ. ನಾನು
ಸಾಹಿತ್ಯ ಏನು ಈ ಒಂದು ಗಣನಾಥ ಆಲ್ಬಮ್ಗೆ ಸಾಹಿತ್ಯ ಬರೆದಂಥ ಶಿಕ್ಷಕರಾಗಿರುವಂಥ ನಾಗರಾಜ್ ಕಾರ್ವಿ ಅವರಿಗೆ ಈ ಒಂದು ಮಾತುಕತೆಯಲ್ಲಿ ಮತ್ತು ಈ ಒಂದು ಗಣನಾಥನ ಪ್ರಸ್ತುತಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಪ್ರೀತಿಪೂರ್ವಕ ನಿಮಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ನಿಮಗೂ ಥ್ಯಾಂಕ್ಸ್ ಸರ್, ನಿಮಗೂ ಧನ್ಯವಾದ, ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು. ಎಸ್, ಅದೇ ರೀತಿಯಾಗಿ ವಿಜ್ಞಾನ ಶಿಕ್ಷಕರು, ಕಲಾ ಪ್ರೇಮಿಗಳು ಆಗಿರುವಂಥ ಶ್ರೀಕಾಂತ್ ಬೈಂದೂರ್ ಸರ್ ಅವರಿಗೆ ಕೂಡ ಈ ಒಂದು ಗಣನಾಥನ ಆಲ್ಬಮ್ನ ನಿರ್ದೇಶಕರವರು, ಅವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಹಾಗೆಲ್ಲ ನಮ್ಮ ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಬೇಕಂತ ಖಂಡಿತ ಒಳ್ಳೆಯ ಈ ರೀತಿಯ ಒಳ್ಳೆಯ ಸಾಹಿತ್ಯದ ಸಮೃದ್ಧ ಶ್ರೇಷ್ಠ ಸಾಹಿತ್ಯದ ಪ್ರಸ್ತುತಿಗಳು, ಗಾಯನಗಳು ಅಲ್ಲಿ ಇವೆ. ಜೊತೆಗೆ ಶಿಕ್ಷಕರು ಈಗಾಗಲೇ ಹೇಳಿದಂಥ ಏನು ಸುಲಭ ಸೂತ್ರದಲ್ಲಿ ಚಿತ್ರಗಳನ್ನು ಮಾಡುವಂಥದ್ದು, ವಿಜ್ಞಾನದ ಚಿತ್ರಗಳನ್ನು, ಅದನ್ನು ಕೂಡ ಎಲ್ಲ ಈಗಾಗಲೇ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಅವರು. ಎಸ್, ನಾನು ಈ ಸಂದರ್ಭದಲ್ಲಿ ಕವನ ಶ್ರೀಕಾಂತ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಒಳ್ಳೆಯ ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಬರಬೇಕಿನ್ನು ನಿರಂತರವಾಗಿ. ಸಮಸ್ತ ವೀಕ್ಷಕರ ಪರವಾಗಿ ನಾನು ಮತ್ತೊಮ್ಮೆ ಆ ಕವನಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಲಾ ಶಿಕ್ಷಕರು ಮತ್ತು ಗಾಯಕರು ಆಗಿರುವಂಥ ಯಶು ಸ್ನೇಹಗಿರಿ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ವೀಕ್ಷಕರೇ, ಕಲಾ ಸಂಚಯವನ್ನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್.